ಕೊರಟಗೆರೆ ಬಿಎಸ್ಪಿ ಪಕ್ಷದ ಕಾರ್ಯಕರ್ತರಿಂದ ಪಟ್ಟಣದ ಕಾಮಧೇನು ಮೀಟಿಂಗ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಮಾನ್ಯವರ್ ಕಾಂಶೀರಾಮ್ ಅವರ ಪರಿನಿಬ್ಬಾಣ ಜಯಂತಿ ಕಾರ್ಯಕ್ರಮದಲ್ಲಿ ಕ್ರಾಂತಿಗೀತೆಗಳನ್ನು ಹಾಡುವ ಮೂಲಕ ಕಾಂಶೀರಾಮ್ ಜಿ ರವರಿಗೆ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಕೊರಟಗೆರೆ ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಸಂವಿಧಾನದ ಬಗ್ಗೆ ಮತ್ತು ದೇಶದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅರಿವು ಮೂಡಿಸಿ 1 ಗಂಟೆಗಳ ಕಾಲ ಅಧ್ಯಯನ ಶಿಬಿರವನ್ನು ಆಯೋಜಿಸುವ ಮೂಲಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ರಚನೆಯ ಸಂವಿಧಾನ ಪುಸ್ತಕವನ್ನು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ವಿತರಣೆ ಮಾಡಲಾಯಿತು. ನಂತರ ರಾಜ್ಯ ಕಮಿಟಿಯ ಮತ್ತು ಜಿಲ್ಲಾ ಕಮಿಟಿಯ ಮುಖಂಡರ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಬಹುಜನ ಸಮಾಜ ಪಾರ್ಟಿಯ ಘಟಕ ಸ್ಥಾಪನೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಜಟ್ಟಿ ಅಗ್ರಹಾರ ನಾಗರಾಜು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ವಿರೋಧಿಗಳು ಸಂವಿಧಾನ ತಿದ್ದುಪಡಿ ಮಾಡುತ್ತೇವೆ ಎಂದು ಬಹಿರಂಗವಾಗಿಯೇ ಹೇಳುತ್ತಿದ್ದಾರೆ. ಸಂವಿಧಾನ ವಿರೋಧಿಗಳಿಂದ ದೇಶದ ಪ್ರಜ್ಞಾವಂತ ನಾಗರಿಕರು ಜಾಗೃತರಾಗಬೇಕು. ಅಲ್ಲದೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ ಎಚ್ಚರಿಕೆ ವಹಿಸಿ ಮತ ನೀಡಬೇಕು. ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಮೀಸಲಾತಿ ಕ್ಷೇತ್ರದಲ್ಲಿ ವಲಸಿಗರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ದಲಿತ ಪರ ಹೋರಾಟವನ್ನು ಮಾಡದೆ, ದಲಿತರ ಕಷ್ಟ ಸುಖಗಳಿಗೆ ಭಾಗಿಯಾಗದೆ, ಚುನಾವಣೆ ಬರುತ್ತಿದ್ದಂತೆಯೇ ಹೊರಗಿನಿಂದ ದಂಡೆ ಬಂದು ನಾನೇ ಅಭ್ಯರ್ಥಿ ಎಂದು ಇತ್ತೀಚಿನ ದಿನಗಳಲ್ಲಿ ನವರಂಗಿ ಆಟ ಶುರು ಮಾಡಿದ್ದಾರೆ. ಮತದಾರರು ಜಾಗೃತವಾಗಬೇಕು. ಮುಂದಿನ ದಿನಗಳಲ್ಲಿ ಸಂವಿಧಾನ ಉಳಿವಿಗೆ, ಬಹುಜನರ ಉಳಿವಿಗಾಗಿ ಬಹುಜನರ ಪಕ್ಷಕ್ಕೆ ಬೆಂಬಲ ನೀಡಬೇಕು. ಇತ್ತೀಚೆಗೆ ಅಭ್ಯರ್ಥಿ ಎಂದು ಬರುತ್ತಿರುವವರಿಗೆ ಪ್ರಮೋಷನ್ ಕೊಡಿಸುವುದಾಗಿ ಹಾಗೂ ಗುತ್ತಿಗೆದಾರರಿಗೆ ಕೆಲಸ ಕೊಡುವುದಾಗಿ ಮುಂಗಡವಾಗಿ ಹಣ ಪಡೆದು ಸಾಲು ಹಗರಣವೆಸಗಿದವರ ಬಂಡವಾಳ ಚುನಾವಣೆ ಹತ್ತಿರ ಬರುತ್ತಿದ್ದಂತೆಯೇ ಎಲ್ಲ ದಾಖಲೆಗಳೊಂದಿಗೆ ಸಾಕ್ಷಿ ಸಮೇತ ಬಿಡುಗಡೆ ಮಾಡುವೆ ಎಂದು ಬಿಎಸ್ಪಿ ಪಕ್ಷದ ತಾಲೂಕು ಅಧ್ಯಕ್ಷ ಜಟ್ಟಿ ಅಗ್ರಹಾರ ನಾಗರಾಜು ಆರೋಪಿಸಿದ್ದಾರೆ. ಕ್ಷೇತ್ರದ ವತಿಯಿಂದ ಕಾಂಶೀರಾಮ್ ಜಿ ಅವರದ್ದು ಪರಿನಿಬ್ಬಾಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ಸಂವಿಧಾನ ಇವತ್ತು ಪ್ರತಿಯೊಬ್ಬರಿಗೂ ಅವಶ್ಯಕ. ಜೊತೆಗೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಇವತ್ತು ದೇಶದಲ್ಲಿ ಅಶಾಂತಿ ಉಂಟು ಮಾಡ್ತಾರಂಥ ಸರ್ಕಾರ ಜೊತೆಗೆ ಜನ ಅವ್ರಿಗೆ ಈಗಿನ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದಾಗಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳು ದಾರಿ ತಪ್ಪಬಾರ್ದು. ಜೊತೆಗೆ ಸಂವಿಧಾನದ ಆಶ್ರಯ ತಿಳ್ಕೊಂಡ್ರೆ ಪ್ರತಿಯೊಬ್ಬ ಕೂಡ ಯಾವುದೇ ಅಪರಾಧಗಳಲ್ಲಿ ತೊಡಗಲ್ಲ. ಜೊತೆಗೆ ಸಂವಿಧಾನ ಒಂದು ಗೊತ್ತಿದ್ರೆ ಅವನು ಉನ್ನತ ಹುದ್ದೆಗೂ ಕೂಡ ಹೋಗ್ತಾನೆ. ಸಂವಿಧಾನ ಒಂದು ಗೊತ್ತಿದ್ರೆ ಅವನು ಹೈಯರ್ ಎಜುಕೇಷನ್ ಕೂಡ ಮಾಡ್ತಾನೆ, ಕಾನೂನು ತಿಳ್ಕೊಳ್ತಾನೆ, IAS KS ಕೂಡ ಆಗ್ತಾನೆ ಅನ್ನುವ ಆಲೋಚನೆಯಿಂದ ಮಕ್ಕಳಿಗೆ ಇವತ್ತು ಸಂವಿಧಾನ ಪುಸ್ತಕನ ವಿತರಣೆ ಮಾಡಿದ್ದೀವಿ. ವಿತರಣೆ ಮಾಡಿದಾಗ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಕಮಿಟಿಯವರು ಎಲ್ಲರೂ ಕೂಡ ಆಗಮಿಸಿದ ನಂತರ ಈಗ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಕಮಿಟಿಯವರು ಏನು ಹೇಳಿದರು ಅದರಂತೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಹುಜನ ಸಮಾಜ ಪಾರ್ಟಿ ಎಲ್ರಿಗೂ ತಲುಪುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನ ಕೂಡ ಏನು ಚುನಾವಣೆ ಕೂಡ ಹತ್ರ ಬರ್ತಿದ್ದಂಗೆ ಈಗ ಎಲ್ಲರೂ ಕೂಡ ನಾನು ಅಭ್ಯರ್ಥಿ ಅಂತ ಕೂಡ ಬರ್ತಾ ಇದ್ದಾರೆ. IAS KS ನಾನು ನಿವೃತ್ತಿ ಅಂತ ಕೂಡ ಬರ್ತಾ ಇದ್ದಾರೆ. IAS KS ಮೀಸಲಾತಿ ಕೂಡ ಪಡೆದು ಇಲ್ಲೂ ಮೀಸಲಾತಿ ಬೇಕು ಅಂತ ಬರ್ತಾರೆ. ಈಗ ಆಲ್ರೆಡಿ ನಿವೃತ್ತಿಯಲ್ಲಿ ಮೀಸಲಾತಿ ಪಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿನ ಪಡೆದು ಅವರು IAS ಅಧಿಕಾರಿಗಳಾಗಿಯೂ ಕೂಡ ಇಲ್ಲಿ ಚುನಾವಣೆಗೂ ಕೂಡ ಬರ್ತಾರೆ ಅಂತಂದರೆ ಅದು ಎಷ್ಟು ಮಟ್ಟಕ್ಕೆ ಸರಿ? ಎಲ್ಲರೂ ಇವ್ರ ಕುಟುಂಬಕ್ಕೆ ಬೇಕು, ಎಲ್ಲ ಇವ್ರಿಗೆ ಬೇಕು ಅನ್ನೋ ಥರ ಇವತ್ತು ಕೊರಟಗೆರೆ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಶಾಸಕರು ಕೂಡ ಅಷ್ಟೇ. ಆಮೇಲೆ ಈಗ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಪ್ರತಿಯೊಬ್ಬರಿಗೂ ಮೀಸಲಾತಿ ಸಿಗಬೇಕು, ಪ್ರತಿಯೊಬ್ಬರು ಕೂಡ ರಾಜಕೀಯ ಚುಕ್ಕಾಣಿ ಹಿಡಿಬೇಕು, ರಾಜಕೀಯದಿಂದಲೇ ಅಂತ್ಯ ಅಂತೇಳಿ ಬಾಬಾ ಸಾಹೇಬ್ರ ಕನಸಾಗೈತೆ. ಇಲ್ಲಿ ಏನಾಗಿದೆ ಅಂತಂದರೆ ಇವ್ರು ನಾನೇ ಶಾಸಕ ಆಗಬೇಕು, ನಾನೇ ಎಜುಕೇಷನ್ನು ಕೂಡ ಸಂಸ್ಥೆಗಳು ನನ್ನದೇ ಆಗಬೇಕು, ಮತ್ತು ನಾನೇ IAS ಆಗಬೇಕು, ನಾನೇ KS ಆಗಬೇಕು. ಈಗ ಇನ್ನೂ ಹಲವಾರು ಸಮುದಾಯದಲ್ಲಿ SC ಸಮುದಾಯದಲ್ಲಿ ಹಲವಾರು ವಿದ್ಯಾವಂತರು ನಿರುದ್ಯೋಗಿಗಳವ್ರೆ, ಅವರು ಕೂಡ ರಾಜಕಾರಣ ಮಾಡ್ಬೋದು. ಹಂಗಾಗಿ ಒಂದ್ಸಲ ಮೀಸಲಾತಿ ಅಥವಾ ಒಂದ್ಸಲ ರಾಜಕಾರಣದ ಅಧಿಕಾರ ಪಡೆದ ನಂತರ ಬೇರೆಯವ್ರು ಬಿಟ್ಕೊಡೋಂಥ ಕೆಲಸ ಯಾವಾಗ ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅವರ ಆಶಯಗಳನ್ನ ನಾವು ಮಾಡ್ದಂಗಾಗುತ್ತೆ ಅಂತ ಹೇಳ್ತೀನಿ. ಹೆಚ್ಚು ಕೂಡ ನಾವು ಕೊರಟಗೆರೆ ಕ್ಷೇತ್ರದಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ, ಜಾಗೃತಿ ಕಾರ್ಯಕ್ರಮ ಮೂಡಿಸೋದ್ರ ಮೂಲಕ ಏನು ಈ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅವ್ರು ಮಾಡ್ತಾ ಇರೋಂಥ ಅನಾಚಾರ ಭ್ರಷ್ಟಾಚಾರಗಳನ್ನು ನಾವು ಜನರಿಗೆ ಜಾಗೃತಿ ಮೂಡಿಸೋದ್ರ ಮೂಲಕ
ನಾವು ತಳ ಹಂತದಿಂದ ಜನರನ್ನ ಜಾಗೃತಿ ಮೂಡಿಸೋದ್ರ ಮೂಲಕ ನಾವು ಅಧಿಕಾರನ ಪಕ್ಷವನ್ನು ಕಟ್ಟೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಗುರುಮೂರ್ತಿ ಮಾತನಾಡಿ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಟ್ಟಿ ಅಗ್ರಹಾರ ನಾಗರಾಜ್ ಅವರ ಸಾರಥ್ಯದಲ್ಲಿ ಉತ್ತಮ ಪಕ್ಷ ಸಂಘಟನೆಯಾಗುತ್ತಿದ್ದು ದಿನೇ ದಿನೇ ಯುವಕರ ದಂಡೆ ಹರಿದು ಬರುತ್ತಿದೆ. ಇಂದು ಹಲವು ಯುವಕರು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷ ತೊರೆದು ಬಹುಜನರ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಜಟ್ಟಿ ಅಗ್ರಹಾರ ನಾಗರಾಜ್ಗೆ ಇನ್ನು ಹೆಚ್ಚಿನ ಶಕ್ತಿ ಬಂದಂತೆ ಕಾಣುತ್ತಿದೆ. ಕೊರಟಗೆರೆ ಮೀಸಲು ಕ್ಷೇತ್ರದಲ್ಲಿ ಈ ಬಾರಿ ಬಹುಜನ ಸಮಾಜ ಪಾರ್ಟಿ ಉತ್ತಮ ಖಾತೆ ತೆರೆದಿದೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಗುರುಮೂರ್ತಿ ಶೂಲಯ್ಯ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಜಟ್ಟಿ ಅಗ್ರಹಾರ ನಾಗರಾಜು, ಜಿಲ್ಲಾ ಅಧ್ಯಕ್ಷ ರಾಜಸಿಂಹ, ಪ್ರಧಾನ ಕಾರ್ಯದರ್ಶಿ ರಂಗದಾಮಯ್ಯ, ತುಮಕೂರು ಗ್ರಾಮಾಂತರ ಅಧ್ಯಕ್ಷ ಅಯ್ಯನಪಾಳ್ಯ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ, ಸಣ್ಣಭೂತಯ್ಯ, ಪಾವಗಡ ಹನುಮಂತರಾಯಪ್ಪ, ಅರುಣ್, ಮಹಿಳಾ ಘಟಕ ಅಧ್ಯಕ್ಷೆ ಜಯಮ್ಮ, ಶಿಲ್ಪಾ ನಾಗರಾಜು ಇನ್ನಿತರರು ನೂರಾರು ಯುವಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಯಾರ ಹತ್ರ ನೋಟ್ ಜಾಸ್ತಿ ಇದೆ ಅವ್ರು ಗೆಲ್ತಾರೆ. ಈಗ ಬೇರೆ ಬೇರೆಯವರು ಈ ಕ್ಷೇತ್ರಗಳಿಗೆ ಬೇರೆ ಬೇರೆ ಪಾರ್ಟಿಗೆ ಬರೋದಕ್ಕೆ ದುಡ್ಡಿರ್ತಕ್ಕಂಥದ್ದು ರೆಡಿಯಾಗಿದೆ. ಆದರೆ ಈ ಸಲ ಮತದಾರರು ಬಹುಜನ ಸಮಾಜ ಪಕ್ಷಕ್ಕೆ ಆಶೀರ್ವಾದ ಮಾಡಲಿದ್ದಾರೆ. ಈ ಕೊರಟಗೆರೆ ಕ್ಷೇತ್ರದಲ್ಲಿ ನಮ್ಮ ಏನು ಜಟ್ಟಿ ಅಗ್ರಹಾರ ನಾಗರಾಜ್, ಟೈಗರ್ ನಾಗರಾಜ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಒಂದು ಇಡೀ ತಂಡನೇ ಕೆಲಸ ಮಾಡ್ತಾ ಇದೆ. ನಾವು ಯಾರು ಅಭ್ಯರ್ಥಿ ಆಗಬೇಕು ಅಂತ ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡಲಿದ್ದೇವೆ. ಈ ಭ್ರಷ್ಟ ಸರ್ಕಾರನ ಕಿತ್ತೊಗಿಬೇಕಾಗಿದೆ. ಜನ ನೆಮ್ಮದಿಯಾಗಿ ಬಾಳುವಂಥ ಒಂದು ವಾತಾವರಣ ನಿರ್ಮಿಸಬೇಕಾಗಿದೆ. ಅದು ಪ್ರಬುದ್ಧ ಭಾರತ ನಿರ್ಮಾಣದತ್ತ ದಾಪುಗಾಲಿಡ್ತಾ ಇರ್ತಕ್ಕಂಥ ಬಹುಜನ ಸಮಾಜ ಪಕ್ಷಕ್ಕೆ ಈ ಸಲ ಕೊರಟಗೆರೆ ಕ್ಷೇತ್ರದ ಮತದಾರರು, ಈ ಕೊರಟಗೆರೆ ಕ್ಷೇತ್ರದ ಬಹುಜನರು ಆಶೀರ್ವಾದ ಮಾಡಲಿದ್ದಾರೆ. ಬಹುಜನ ಸಮಾಜ ಪಕ್ಷ ಈ ಸಲ ಕೊರಟಗೆರೆ ಕ್ಷೇತ್ರದಲ್ಲಿ ಖಾತೆ ತೆರೆಯುವಂಥ ಎಲ್ಲ ಅವಕಾಶಗಳು ಇದ್ದಾವೆ. ಆದ್ದರಿಂದ ಮಾಧ್ಯಮಿತರಾದ ನೀವುಗಳು ಸಹ ಈ ವಿಚಾರನ ಹೆಚ್ಚು ಪ್ರಚಾರ ಮಾಡಬೇಕು. ಹೆಚ್ಚಾಗಿ ಈಗ ಸಂವಿಧಾನ ಸಂರಕ್ಷಿಸಿ ದೇಶ ಉಳಿಸಿ ಅಂತೇಳಿ ಭಾಳ ದೊಡ್ಡ ಆಂದೋಲನ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಬಹುಜನ ಸಮಾಜ ಪಕ್ಷದಿಂದ ಈ ಸಂವಿಧಾನನ ರಕ್ಷಣೆ ಮಾಡಬೇಕಾಗಿದೆ. ಸಂವಿಧಾನ ರಕ್ಷಣೆ ಮಾಡೋದ್ರ ಮುಖಾಂತರ ಈ ದೇಶನ ನಾವು ರಕ್ಷಣೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಒಂದು ದೊಡ್ಡ ಆಂದೋಲನ ಇಡೀ ರಾಜ್ಯಾದ್ಯಂತ ನಡೆಸ್ತಾ ಇದ್ದೀವಿ.